ಹಾಯ್, ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಅಂದರೆ ಸೆಕೆಂಡ್ PUC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ನಂತರ ಒಂದು ಡಿಸ್ಟಿಕ್ನಲ್ಲಿ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ಏನಿರ್ತಾರೆ ಅವರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಬೇರೆ ಡಿಸ್ಟಿಕ್ನಲ್ಲಿ ನಡೀತಾ ಇರುತ್ತೆ. ಸೊ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ನಂತರ ನಿಮ್ಮ ರಿಸಲ್ಟ್ ಏನಿದೆ ಅದನ್ನು ಏಪ್ರಿಲ್ 7ನೇ ತಾರೀಕಿಗೆ ಅನೌನ್ಸ್ ಮಾಡಬೇಕು ಅಂತಿದ್ದೀವಿ ಅಂತ ಶಿಕ್ಷಣ ಇಲಾಖೆಯವರು ಈ ಹಿಂದೆ ತಿಳಿಸಿದರು. ಸೊ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಫಾಸ್ಟಾಗಿ ನಡೆಯುತ್ತೆ, ನಂತರ ಕರೆಕ್ಟಾಗಿ ಕೂಡ ನಡೆಯುತ್ತೆ. ಏಪ್ರಿಲ್ 7ಕ್ಕೆ ನಿಮ್ಮ ರಿಸಲ್ಟ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅದೇ ದಿನಾಂಕಕ್ಕೆ ರಿಸಲ್ಟ್ ಬರಬಹುದು. ನಂತರ ರಿಸಲ್ಟ್ ಬರೋದಕ್ಕಿಂತ ಒಂದು ದಿನ ಮೊದಲು ಇದೇ ಎಕ್ಸಾಕ್ಟ್ ಡೇಟ್ ಹಾಗೆ ಇದೇ ಎಕ್ಸಾಕ್ಟ್ ಟೈಮ್ ಅಂತ ಅನೌನ್ಸ್ ಮಾಡ್ತಾರೆ. ನಂತರ ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ಆದಮೇಲೆ ಅರೌಂಡ್ 1 ಗಂಟೆ ಸುಮಾರಿಗೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಡೇಟ್ ಯಾವುದು ಹೇಳಿ, ಏಪ್ರಿಲ್ 7. ನೀವೀಗ ನೆಕ್ಸ್ಟ್ ಕೋರ್ಸ್ ಬಗ್ಗೆ ರಿಸರ್ಚ್ ಮಾಡ್ತಿದ್ರೆ ಅದನ್ನು ಮಾಡಿ, ಅಥವಾ KCET ನೀಟ್ ಪ್ರಿಪ್ರೇಷನ್ ಮಾಡ್ತಿದ್ರೆ ಅದನ್ನು ಚೆನ್ನಾಗಿ ಮಾಡಿ. ಸಿಗೋಣ ಮುಂದಿನ ಅಪ್ಡೇಟ್ನೊಂದಿಗೆ. ಜೈ ಹಿಂದ್, ವಂದೇ ಮಾತರಂ.